ಚಿತ್ರಗಳಿಗೆ ಬೆಂಗಳೂರಿನಲ್ಲಿ ಅವಕಾಶ ನೀಡದೇ ಇದ್ದರೆ ಕನ್ನಡ ಚಿತ್ರಗಳಿಗೂ ಮಂಗಳೂರಿನಲ್ಲಿ ಬಿಡುಗಡೆಗೆ ಅವಕಾಶ ಕೊಡಬೇಕೇ ಬೇಡವೇ ಎಂಬುದನ್ನು ನಾವು ತೀರ್ಮಾನಿಸಬೇಕಾಗುತ್ತೆ ಅಂತ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ರಿವರ್ ಫೆಸ್ಟ್ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿದ್ದ ಸಚಿವರು ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿ, ತುಳು ಚಿತ್ರರಂಗದ ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಬೆಳವಣಿಗೆ ಹಂತದಲ್ಲಿರುವ ತುಳು ಚಿತ್ರರಂಗದ ವ್ಯಾಪ್ತಿ ಚಿಕ್ಕದ್ದು. ಇಂತಹ ಸಂದರ್ಭದಲ್ಲಿ ಚಿತ್ರಗಳಿಗೆ ಸಬ್ಸಿಡಿಯ ಅಗತ್ಯವಿದೆ. ಪ್ರಾದೇಶಿಕ ಭಾಷಾ ಕಲಾವಿದರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವಾಗಬೇಕು. ತುಳು ಚಿತ್ರಗಳಿಗೆ ಬೆಂಗಳೂರಿನಲ್ಲಿ ಬಿಡುಗಡೆಗೆ ಅವಕಾಶ ಮಾಡಿಕೊಡಬೇಕು. ಅಲ್ಲದೆ ಹಿರಿಯ ಯಕ್ಷಗಾನ ಕಲಾವಿದರಿಗೆ ಪಿಂಚಣಿ ಕೊಡುವಂತಹ ವಿಚಾರದ ಬಗ್ಗೆಯೂ ತೀರ್ಮಾನ ತೆಗೆದುಕೊಳ್ಳುವ ಅಗತ್ಯ ಇದೆ ಅಂತ ಹೇಳಿದರು. ಇಲ್ಲಿ ಮಂಗಳೂರಲ್ಲಿ ಕನ್ನಡಕ್ಕೆ ನಾವು ಚಲನಚಿತ್ರಗಳಿಗೆ ಅವಕಾಶ ಮಾಡಿಕೊಡಬೇಕಾದ್ರೆ ತುಳುಗೆ ಕೂಡ ನಮ್ಮ ಚಲನಚಿತ್ರಗಳಿಗೆ ಬೆಂಗಳೂರಿಗೆ ಕೂಡ ಅವಕಾಶ ಕೊಡಬೇಕಾಗ್ತದೆ. ಸೊ ಇಂಥ ಹಲವಾರು ವಿಚಾರ ಅಥವಾ ಸರ್ಕಾರ ಏನಾದರೂ ಸಬ್ಸಿಡಿ ಕೊಡುವಂಥದ್ದು, ಇದ್ದಂಥ ಸಬ್ಸಿಡಿಯನ್ನು ಸ್ವಲ್ಪ ಹೆಚ್ಚಿಗೆ ಎಲ್ಲ ರೀಜನಲ್ಗೆ ಅಂತ ಇಷ್ಟಿದೆ ಅಷ್ಟು ಸಾಕಾಗಲಿ. ಹೀಗಾಗಿ ಫಸ್ಟ್ ಟೈಮ್ ರೀಜನಲ್ ಮೂವಿ ಮಾಡ್ತಾ ಯಾರಿಗೆ ಕೊಡುವಾಗ ಸ್ವಲ್ಪ ಜನ ಮಾಡ್ತಾಯಿದ್ರು. ಅದೇ ಕ್ರೈಟೀರಿಯನ್ ಈಗ ಆಗೋದು, ಈಗ ಅದನ್ನು ಜಾಸ್ತಿ ಮಾಡಬೇಕು. ಅದೇ ರೀತಿ ನಮ್ಮ ಈ ಯಕ್ಷಗಾನ ಮತ್ತು ಇವರು ಕಲಾವಿದರ ಹಿರಿಯರು ಅವರಿಗೆ ಪೆನ್ಷನ್ ಅಂತ ಯಾವುದು ಕೂಡ ಇವತ್ತಿಲ್ಲ. ಅದು ಏನು ಮಾಡ್ಬೋದು, ಯಾವ ರೀತಿ ಕಲಾಕಾರರಿಗಿದೆ, ಇಂಥ ಕೆಲವೊಂದು ವಿಚಾರಗಳು ನಮ್ಮ ಗಮನಕ್ಕೆ ಬಂದಾಗ ಅದು ನಮಗೆ ಅಲ್ಲಿ ಸ್ವಲ್ಪ ಈಸಿ ಆಗ್ತದೆ ಪ್ರೆಸೆಂಟ್ ಮಾಡಲಿಕ್ಕೆ.